ರಾಜಕೀಯ ಮುಖಂಡರು ದೇವಸ್ಥಾನದ ಕಾರ್ಯಕ್ರಮದಲ್ಲೂ ರಾಜಕೀಯವನ್ನೇ ಬಳಸ್ತಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿದ್ದು ಸುಳ್ಳಮಲೆ ಗುಹಾಲಯದ ಗಣಿಗಾರಿಕೆ ವಿರುದ್ಧ ನಡೆಯುತ್ತಿರುವಂತಹ ಪ್ರತಿಭಟನಾ ಸಭೆ. ಜಲಸನ್ನಿಧಿ ಹಾಗೂ ನಾಗಸನ್ನಿಧಿ ಇರುವಲ್ಲಿ ಯಾವುದೇ ಸ್ಫೋಟಕಗಳನ್ನು ಬಳಸಬಾರದು, ಸಾನ್ನಿಧ್ಯ ಉಳಿಸುವ ನಿಟ್ಟಿನಲ್ಲಿ ಯಾವ ಅಷ್ಟಮಂಗಲದ ಅವಶ್ಯಕತೆಯೂ ಇಲ್ಲ ಎಂದು ಸಚಿವ ರಮನಾಥ್ ರೈ ಹೇಳಿದರು. ಅವರು ಬುಧವಾರ ಅನಂತಾಡಿ ಗೋಳಿಕಟ್ಟೆಯಲ್ಲಿ ತುಂಬೆಕೋಡಿ ಗಣಿಗಾರಿಕೆ ವಿರುದ್ಧ ಮಾಣಿ ಮತ್ತು ಅನಂತಾಡಿ ನಾಗರಿಕತೆ ರಕ್ಷಣಾ ವೇದಿಕೆ ವತಿಯಿಂದ ಗಣಿಗಾರಿಕೆ ನಿಲ್ಲಿಸಿ ಸುಳ್ಳಮಲೆ ಗುಹತೀರ್ಥ ಉಳಿಸಿ ಎಂಬ ಬೃಹತ್ ಪ್ರತಿಭಟನೆಯಲ್ಲಿ ಮಾತನಾಡ್ತಾ ಇದ್ರು. ಆದರೆ ಈ ಒಂದು ಕ್ಷೇತ್ರದ ರಕ್ಷಣೆಗಿಂತಲೂ ಹೆಚ್ಚಾಗಿ ಅವರು ಬಿಜೆಪಿಯನ್ನೇ ಟಾರ್ಗೆಟ್ ಮಾಡಿಕೊಂಡು ಬಿಜೆಪಿ ನಾಯಕರ ವಿರುದ್ಧ ಹರಿಹಾಯ್ದಿದ್ದಾರೆ. ಸುಳ್ಳಮಲೆಯಲ್ಲಿ ಬಿಟ್ಟ ವೀಳ್ಯದಲ್ಲಿ ಅಡಿಕೆ ಮೇಲೆ ಬರುವ ತುಂಬೆಕೋಡಿಯಲ್ಲಿ ಗಣಿಗಾರಿಕೆಯ ತ್ಯಾಗದಿಂದ ಜಾಗ ಮುಚ್ಚಿ ಹೋಗುವ ಹಂತಕ್ಕೆ ತಲುಪಿದೆ. ಜಿಲ್ಲಾ ಪಂಚಾಯಿತಿ ರಸ್ತೆಯಲ್ಲಿ ನಿಗದಿಗಿಂತ ಅಧಿಕ ಭಾರವನ್ನು ಹೀರಿಕೊಂಡು ಲಾರಿಗಳು ಸಂಚರಿಸುತ್ತವೆ. ಕೊಡಾಜಿಯಲ್ಲಿರುವ ರೈಲ್ವೆ ಮೇಲ್ಸೇತುವೆಗೆ ಅಪಾಯ ಎದುರಾಗುವ ಸ್ಥಿತಿ ಇದೆ. ಸರ್ಕಾರ ಈ ಭಾಗದಲ್ಲಿ ನಡೆಯುವ ಗಣಿಗಾರಿಕೆಯನ್ನು ಸಂಪೂರ್ಣ ಸ್ಥಗಿತಗೊಳಿಸಬೇಕು ಮತ್ತು ಸಮಾಜಕ್ಕೆ ಸಮಸ್ಯೆ ಆಗುವಂತೆ ನೋಡಬೇಕು ಎಂದು ಬಿಜೆಪಿ ನಾಯಕರ ವಿರುದ್ಧ ಹರಿಹಾಯ್ದಿದ್ದಾರೆ. ಜಿಲ್ಲಾ ಪಂಚಾಯತ್ ರಸ್ತೆ, ಬಿಡಬ್ಲ್ಯೂ ರಸ್ತೆ, ರಾಷ್ಟ್ರೀಯ ಪ್ರಾಧಿಕಾರ ಇಂಚ ಬೇರೆ ಐತೆ ಈತ್ ಭಾರದ ವಾಹನ ಪೂಲಿನ ಡೆನ್ಸಿಟಿದ ವಾಹನ ಪೂಲಿನ ಪಂಚಾಯತ್ದ ಜಿಲ್ಲಾ ಪಂಚಾಯತ್ ರಸ್ತೆ ಇನಿ ಏತೋ ಟನ್ ಪಾಡದು ಕೋಕು ಗಣಿಗಾರಿಕೆ ಜಾಗುಂಡು ಐಟ್ ಮೂಜಿ ಗಣಿಗಾರಿಕೆ ಪರಿಭಾಷಣೆ ಕೊಡ್ತೀನಿ ಅಲ್ಪ ಬಿಜೆಪಿದ ಪಂಚಾಯತ್ ಬಹುಶಃ ರಾಜಕೀಯ ದೃಷ್ಟಿಂತ ಒಂದು ಕೆಲವು ಮಲ್ತಿರಿ. ಆ ದೇವಸ್ಥಾನದ ಜೀರ್ಣೋದ್ಧಾರ ಇಪ್ಪು, ಆ ದೇವಸ್ಥಾನದ ಬ್ರಹ್ಮಕಲಶ ಇಪ್ಪು, ಆ ದೇಶಗಳ ಆ ಪರಿಸರದ ರಸ್ತೆ ನಿರ್ಮಾಣ ಇಪ್ಪು ಅಥವಾ ತೀರ್ಥ ದೇವಸ್ಥಾನ ಮಾರ್ಗದ ವಿಷಯ ಇಪ್ಪು ಅವು ಮಾತ ಮಲ್ತು ನಕ್ಲು ಎಂಕ್ಲು ಉರಿಲ ಬೋಣ ತಜ್ಪಾದ ಜನಕ್ಕೂ ಅಲ್ಪ ಕ್ಷೇತ್ರ ಉಳಿಸಿ ಬೋಣ ತಜ್ಪಾಯಿ ಜನಕ್ಕೆ ಬ್ರಹ್ಮಕಲಶ ಆನಗಳಿದ್ದಾಂಡು, ಜೀರ್ಣೋದ್ಧಾರ ಆನಗಳಿದ್ದಾಂಡು, ಕ್ಷೇತ್ರದ ಅಭಿವೃದ್ಧಿ ಆನಗಳಿದ್ದಾಂಡು, ರಸ್ತೆದ ಅಭಿವೃದ್ಧಿ ಆನಗಳಿದ್ದಾಂಡು ಇಜ್ಜನ್